ಹಲೋ ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ಯಾವ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾಯಿದ್ದೀವಿ ಅಂದರೆ ದ ರಾಯಲ್ ಟ್ರೀಟ್ಮೆಂಟ್. ಈ ಮೂವಿ ಕತೆ ಸ್ಟಾರ್ಟ್ ಆಗೋದು ಹೀರೋಯಿನ್ನಿಂದ. ಹೀರೋಯಿನ್ ಒಂದು ಸಲೂನ್ ಇಟ್ಕೊಂಡಿರ್ತಾಳೆ. ಆ ಹೀರೋಯಿನ್ನಿಗೆ ಆಸೆ ಇರುತ್ತೆ ವರ್ಲ್ಡ್ ಟೂರ್ ಮಾಡಬೇಕು ಅಂತ. ಅದರಿಂದ ಒಂದು ಇನ್ಸಿಡೆಂಟ್ ಆಗುತ್ತೆ. ಅವರು ಸಲೂನು ಫುಲ್ಲು ಬೆಂಕಿ ಇದಕ್ಕೆ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಆ ಹೀರೋಯಿನ್ ಎಲ್ಲ ದುಡ್ಡೆಲ್ಲ ಖರ್ಚು ಮಾಡ್ತಾಳೆ. ಆ ಹೀರೋಯಿನಿಗೆ ಒಂದು ಆಫರ್ ಬರುತ್ತೆ, ರಾಜನಿಗೆ ಹೇರ್ ಸ್ಟೈಲಿಸ್ಟ್ ಮಾಡಬೇಕು ಅಂತ. ಆ ರಾಜನ ಹೀರೋ, ಆ ರಾಜ ಈ ಹೇರ್ ಸ್ಟೈಲಿಂಗ್ ಮಾಡೋಕ್ಕೆ ಹೋಗ್ತಾರೆ. ಆಮೇಲೆ ಇಬ್ಬರು ಸ್ನೇಹ ಆಗುತ್ತೆ. ಆ ರಾಜನಿಗೆ ಮದುವೆನೂ ಸೆಟ್ ಆಗಿರುತ್ತೆ. ಅದಾದಮೇಲೆ ಏನಾಗುತ್ತೆ, ರಾಜ ಮತ್ತು ಹೀರೋಯಿನ್ನು ಏನಾಗುತ್ತೆ ಅಂತ ಎಲ್ಲ ತಿಳ್ಕೊಬೇಕಂದ್ರೆ ಮೂವಿ ನೆಟ್ಫ್ಲಿಕ್ಸಲ್ಲಿ ರಿಲೀಸ್ ಆಗಿದೆ. ಇದೇ ಜನವರಿಗೆ ರಿಲೀಸ್ ಆಯಿತು. ಹೋಗಿ ನೋಡಿ ನೆಟ್ಫ್ಲಿಕ್ಸಲ್ಲಿ.